ಸಮಸ್ತ ನಾಡಿನ ಜನತೆಗೆ ನಿಮ್ಮ ಕನ್ನಡಿಗ ಡಿ ಬಾಸ್ ಅಭಿಮಾನಿ ಯಾರ್ಯಾರು ದುಡುಗ ನಿಜಗುಣ ಮಾಡುವ ನಮಸ್ಕಾರ. ಏನಪ್ಪ ಈ ಮಾತಾಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಡಿ ಬಾಸ್ ಬಗ್ಗೆ ನಿನ್ನೆ ಲೈವ್ ಬರ್ಬೇಕಂತ ಹೇಳಿದ್ದೆ 10 ಗಂಟೆಗೆ ನಾನು ಬರ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಲಂಕೇಶ್ ಸರ್ಗೆ ಓಪನ್ ಆಗಿ ಚಾಲೆಂಜ್ ಕಾಮನ್ ಆಗಿ ಓಪನ್ ಡಿ ಬಾಸ್ ಅಭಿಮಾನಿಯಾಗಿ ಓಪನ್ ಆಗಿ ಚಾಲೆಂಜ್ ಕಟ್ತೀನಿ. ನಿಮಗೆ ತಾಕತ್ ಅನ್ನೋದಿದ್ರೆ ಸರ್, ನಿಮಗೇನಾರು ನಿಜವಾಗ್ಲೂ ಕನ್ನಡಿಗರಾಗಿದ್ರೆ, ನೀವು ಕನ್ನಡದ ಒಂದು ಹೀರೋನೇ ಆಗಿದ್ರೆ, ನಿಜವಾಗ್ಲೂ ನಿಮಗೆ ಪ್ರೀತಿ ವಿಶ್ವಾಸ ನಂಬಿಕೆ ಬೆಲೆ ಅನ್ನೋದಿದ್ರೆ, ನಿಮ್ಗೆ ಒಂದು ರೆಸ್ಪೆಕ್ಟ್ ಅನ್ನೋದಿದ್ರೆ, ನಿಜವಾಗ್ಲೂ ನೀವು ಈ ಕರ್ನಾಟಕದ ಕನ್ನಡಿಗನೇ ಆಗಿದ್ರೆ ಓಪನ್ ಚಾಲೆಂಜ್ ಕಟ್ತೀನಿ. ಇದು ನೀವು ಮಾಡಿ ಕೆಲಸ ತೋರಿಸಿ, ಆಮೇಲೆ ನಾನಾಗಲೇ ಡಿ ಬಾಸು ಬರ್ತಾರೆ, ನಿಮ್ಗೆ ಸೆಲ್ಯೂಟ್ ಹೊಡಿತಾರೆ, ಅಭಿಮಾನಿಗಳು ಬರ್ತಾರೆ, ನಿಮ್ಗೆ ಸೆಲ್ಯೂಟ್ ಕೊಡ್ತಾರೆ. ಆಮೇಲೆ ಸ್ವಾರಿನೂ ಕೇಳ್ತೀವಿ. ಏನಪ್ಪಾ ಅಂದ್ರೆ ಸುದೀಪ್ ಸರ್ನ ಡಿ ಬಾಸ್ ಇಬ್ರು ಒಂದ್ ಮಾಡ್ತೀರಾ, ಆಯ್ತಾ ತಾಕತ್ತು. ಜಗ್ಗೇ ಸರ್ನ ಆಮೇಲೆ ಡಿ ಬಾಸ್ನ ಒಂದ್ ಮಾಡ್ತೀರಾ, ಆಯ್ತಾ ತಾಕತ್ತು. ನಮ್ಮ ಡಿ ಬಾಸ್ ನಂಗೆ ಸಿದ್ಧಗಂಗಾ ಮಠಕ್ಕೆ ದಾನ ಧರ್ಮ ಮಾಡೋ ಕೆಪಾಸಿಟಿ ನಿಮ್ಗೆ ಐತಾ? ಆಮೇಲೆ ಒಂದು 10 ಲೀಟ್ರು ಆಲ್ ಇಂಡಸ್ಟ್ರಿ ತಾಕತ್ ನಿಮ್ಗೆ ಐತಾ? ಲಂಕೇಶ್ ಸರ್ ಓಪನ್ ಚಾಲೆಂಜ್ ಕೊಡ್ತೀನಿ, ಇವೆಲ್ಲ ಮಾಡ್ರಿ. ಅಭಿಮಾನಿಗಳು ಯಾರು ಎಲ್ಲರೂ ಬಂದು ನಿಮ್ಮ ಮನೆ ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ ನಾವು. ತಾಕತ್ತಿದ್ರೆ ನೀವು ಮಾಡಿ ತೋರಿಸ್ರಿ. ಓಪನ್ ಚಾಲೆಂಜ್ ಸಾಮಾನ್ಯ ವ್ಯಕ್ತಿಯಾಗಿ ನೀವು ಬಜೆಟ್ ಆಗಿಸ್ತೊಳಗೆ ನಮ್ಮ ಡಿ ಬಾಸ್ ಬಂದಾಗ ನೀವೇನೇನು ಮಾತಾಡಿದ್ರಿ ಸ್ವಲ್ಪ ತಲೆ ಹಿಡ್ಕೊಳ್ಳಿ, ತಲೆಗೆ ಹಿಡ್ಕೊಂಡು ಮಾತಾಡಿ. ಒಬ್ಬರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಡಿ ಬಾಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅವ್ರದೇ ಅಂತಲ್ಲ, ಪ್ರತಿಯೊಬ್ಬ ಹೀರೋಗಳಿಗೂ ಅವ್ರದೇ ಅಂತ ಒಂದು ಸ್ಟೇಟಸ್ ಇರ್ತೈತೆ, ಅವ್ರಿಗೆ ಅಂತ ಒಂದು ವ್ಯಾಲ್ಯೂ ಇರ್ತೈತೆ, ಅವ್ರದೇ ಅಂತ ಒಂದು ಗೊತ್ತಿರುತ್ತೆ, ಆಯ್ತಾ? ಆದ್ರೆ ಇಷ್ಟರೊಳಗೆ ಯಾವ ನನ್ನ ಮಗನು ಬಕೆಟ್ ಹಿಡಿದು ಮೇಲೆ ಬಂದಿಲ್ಲ. ಪ್ರತಿಯೊಬ್ಬರು ಹೇಳ್ತೀನಿ ಕೇಳಿ, ಡಿ ಬಾಸ್ ಕ್ಯಾಮ್ರಾಮ್ಯಾನ್ ಇಂದ ಕಷ್ಟಪಡ್ಕೊಂಡು ಇದು ಮಾಡ್ಕೊಂತ ಅಭಿಮಾನಿಗಳು ದೇವರಾಗ್ಯಾರ. ಫಸ್ಟ್ ಯಾರಿದ್ರು? ಅಣ್ಣವರಿದ್ರು, ಡಾಕ್ಟರ್ ರಾಜ್ಕುಮಾರ್ ಸಾರು, ಆಮೇಲೆ ಅಂಬರೀಶ್ ಸಾರು, ಆಮೇಲೆ ವಿಷ್ಣು ದಾದ, ಆಮೇಲೆ ಶಂಕರಣ್ಣ, ಇವರೆಲ್ಲ ಇದ್ರು. ಇವರೆಲ್ಲ ಹೋಗ್ಯಾರ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಬಟ್ ಅವರೆಲ್ಲೂ ಹೋಗಿರಲ್ಲ. ಅವರೆಲ್ಲ ಕನ್ನಡ ಫಿಲಂ ಇಂಡಸ್ಟ್ರಿ ಒಳಗೆ ಇರ್ತಾರೆ, ಪ್ರತಿಯೊಬ್ಬ ಹೀರೋಗಳಲ್ಲಿ ಇರ್ತಾರೆ, ಪ್ರತಿಯೊಂದು ಭಾಷೆಗಳಲ್ಲಿ ಇರ್ತಾರೆ, ಪ್ರತಿಯೊಬ್ಬ ಜಾಗದಲ್ಲಿ ಇರ್ತಾರೆ. ನಾವೇನು ಯೂಸ್ ಮಾಡ್ತೀವಲ್ಲ, ಪ್ರತಿಯೊಂದು ಗಾಳಿ ಆಗಲಿ ನೀರಾಗಲಿ ಎಲ್ಲದ್ರೊಳಗೂ ಇರ್ತಾರೆ. ಯಾಕೆಂದ್ರೆ ನೀರಿಗೆ ನಾವು ಎದಕ್ಕೆ ಹೋಲಿಸ್ತೀವಿ ಅಂದ್ರೆ ಕಾವೇರಿಗೆ ಹೋಲಿಸ್ತೀವಿ, ಗಾಳಿಗೆ ಮೀನ್ಸ್ ಒಂದು ಪ್ರಕೃತಿಗೆ ಹೋಲಿಸ್ತೀವಿ, ಪ್ರಾಣಿ ಪಕ್ಷಿಗಳು ಎಲ್ಲ ಅವೆಲ್ಲ ನಮಗೆ ನಿಸರ್ಗ, ಹೌದಾ? ಎದಕ್ಕೆ ಹೋಲಿಸ್ತೀವಿ ಇವೆಲ್ಲ, ಅದನ್ನ ಕಾಮನ್ ಅಂತ ಥಿಂಕ್ ಮಾಡ್ಕೊಳ್ಳಿ. ಅದು ಸೆಕೆಂಡ್ರಿ. ನಾ ಆಮೇಲೆ ಡಿ ಬಾಸ್ ಬಗ್ಗೆ ಲಂಕೇಶ್ ಸರ್ ಮಾತಾಡಿದ್ದು ಬಹಳ ದೊಡ್ಡ ತಪ್ಪು. ಒಂದು ಹುಡುಗಿ ಸಲುವಾಗಿ ನೀವು ಬಂದು ಅಷ್ಟೊಂದು ನಮ್ಮ ಬಾಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ರ ಅಂದಮೇಲೆ ಲಾಕ್ಡೌನ್ ಇಂದ ನೀವು ಬರಬೇಕಾಗಿತ್ತು. ಯಾಕೆ ಬರಲಿಲ್ಲ? ಲಾಕ್ಡೌನ್ ಇಂದ ನೀವು ಯಾಕೆ ಬರಲಿಲ್ಲ? ಎಷ್ಟೋ ಪೂರ್ವ ಕಾರ್ಮಿಕರು ದಲಿತರು ಅಂತ ಬಗ್ಗೆ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ. ದಲಿತರ ಬಗ್ಗೆ ನೀವು ಮಾತಾಡೋಕ್ಕಿಂತ ಮುಂಚೆ ನೀವು ಬಂದಿದ್ರಾ? ಲಾಕ್ಡೌನ್ ದಿನ ಬಂದಿದ್ರಾ? ಮೆಡಿಸಿನ್ ಕೊಡ್ಸಿದ್ರಾ? ಇಲ್ಲ ಬೆಡ್ ಕೊಡ್ಸಿದ್ರಾ? ಬರ್ಬೇಕಾಗಿತ್ತು. ಎಲ್ಲೋಗಿತ್ತು ನಿಮ್ದು? ನಿಮ್ಮ ಏನು ಬಗ್ಗಿರಡಿಯ ಜೀವನಗಳು ಎಲ್ಲೋಗಿದ್ವು? ಗಾಂಡು ಜೀವನ ಅಂತ ರೀ. ಅವ್ರ ಅಪ್ಪಾಜಿ ಗಂಡ್ಸ ಅಂತಾನೆ ಹೊಡ್ಸಿರೋದ್ರಿ ಡಿ ಬಾಸಿಗೆ. ಅದಕ್ಕೆ ಅವ್ರಿಗೆ ಗಂಡ್ಮಗ ಇನ್ನೊಂದು ಬಂದಿರೋದು. ಹುಲಿ ಊಟಕ್ಕೆ ಅವತ್ತು ಹುಲಿ ಊಟಕ್ಕೆ ಇದೊಂದು ಪ್ರೂಫ್ ತಿಳ್ಕೊಡ್ರಿ. ಅದು ಹೀರೋ ಮಕ್ಕಳು ಹೀರೋ ಆಗೋದು ಇಂಪಾರ್ಟೆಂಟ್ ಅಲ್ಲ. ವಿಲನ್ ಮಗ ಹೀರೋ ಆಗ್ಬೇಕು, ಇಲ್ಲ ಕಂಡಕ್ಟರ್ ಮಗ ಹೀರೋ ಆಗ್ಬೇಕು, ಇಲ್ಲ ದಲಿತರ ಮಗ ಹೀರೋ ಆಗ್ಬೇಕು, ಇಲ್ಲ ಪೂರ್ವ ಕಾರ್ಮಿಕರ ಮಗ ಹೀರೋ ಆಗ್ಬೇಕು. ಅದು ಹೀರೋಯಿಸಮ್. ಆದ್ರೂ ಅವ್ರು ಹೀರೋಗಳಾದ್ರು ಅವ್ರು ಎಲ್ಲದೆಲ್ಲ ಒಂದೇ ಮಾತು. ಹೀರೋಗಳು ಯಾವತ್ತಿದ್ರು ಯೋಧರು, ದೇಶಕ್ಕಾಗಿ ಯೋಧರು, ದೇಶದೊಳಗೆ ಕಾಯ್ತಿರೋ ಪೊಲೀಸರು ಯೋಧ ಮಿಸ್ ಹೀರೋಗಳು ಅಂತ ಹೇಳ್ತಾರೆ. ಡಾಕ್ಟರ್ಗಳು ಅವ್ರು ಹೀರೋಗಳು ಆಗ್ತಾರೆ, ರೈತರು ಅವ್ರು ಹೀರೋಗಳು ಆಗ್ತಾರೆ. ಅಂತದ್ರಲ್ಲಿ ನೀವುಗಳು ಇಂಥ ಮಿಸ್ ಹೀರೋ ಯಾವತ್ತು ಯಾವ ಹೀರೋನ ನಾ ಹೀರೋ ಅಂತ ಅನ್ಕೊಳಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಹೀರೋ ಅನ್ಕೊಳಕ್ಕಿಂತ ಮುಂಚೆ ಆ ಹೀರೋ ಅನ್ಸ್ಕೊಳಕ್ಕೂ ಒಂದು ಯೋಗ್ಯತೆ ಇರಬೇಕು, ಗೊತ್ತಾಯ್ತಾ? ಅದು ಈ ಮನಸ್ಸಿಂದ ಬರಬೇಕು, ಒಂದು ಪ್ರೀತಿ ವಿಶ್ವಾಸದಿಂದ ಬರಬೇಕು, ಒಂದು ನಂಬಿಕೆಯಿಂದ ಬರಬೇಕು. ಒಂದು ಬೆಲೆ ಅಂತ ಬಂದ್ರೆ ಸಾಯ ತನಕ ಉಸಿರು ನಿಂತ ಮೇಲೂ ಅದು ನಮ್ಮ ಹೆಸರು ಇರಬೇಕು. ಅದು ಜೀವನ, ಅದು ಹೆಸರು ಗೊತ್ತು. ಅಪ್ಪ ಅಮ್ಮಂದ ಆಸ್ತಿ ಐತೆ ಅಂತ ದೊಡ್ಡ ಗಾಡಿಗಳು ತಗೊಂಡ ಕಾರ್ ತಗೊಂಡು ಎಲ್ಲ ಹೋಗಿ ಹೆಟ್ಟಿದೆ. ಆಮೇಲೆ ಯಾವ್ದೋ ಹುಡುಗಿಯರು ಬಂದ್ರು ಸಕಂದ ಶೋಕಿ ಮಾಡಿದೆ. ನಾ ಸ್ಮಾರ್ಟ್ ಆಗಿದ್ದೀನಿ, ನಾನು ಡಿಸೆಂಟ್ ಆಗಿದ್ದೀನಿ, ನಾನು ಹಂಗಿದ್ದೀನಿ, ನಾನು ಹಿಂಗಿದ್ದೀನಿ ಅಂತ ಬಿಲ್ಡಪ್ ಕೊಟ್ಟೆ. ಇವೆಲ್ಲ ಇಜಡ ನನ್ನ ಮಕ್ಕಳು ಮಾಡ್ತಾರೆ, ಗೊತ್ತಾಯ್ತಾ? ಇವು ಎಲ್ಲ ಮಾಡೋದು ನಿಮಗೆ ತಾಕತ್ತಂದ್ರೆ ಲಂಕೇಶ್ ಸರ್ ಓಪನ್ ಚಾಲೆಂಜ್ ಕೊಡ್ತೀನಿ. ಡಿ ಬಾಸ್ ಅಭಿಮಾನಿಯಾಗಿ ಹರಿಯರ್ದು ಹುಡುಗ ಆಗಿ ನಾನು ಓಪನ್ ಚಾಲೆಂಜ್ ಕೊಡ್ತೀನಿ. ಸುದೀಪ್ ಸರ್ಗೆ ಡಿ ಬಾಸ್ಗೆ ಒಂದ್ ಮಾಡೋ ತಾಕತ್ತಿದ್ದು ನಿಮಗಿದ್ರೆ ಬರ್ರಿ. ಆಮೇಲೆ ಲಾಕ್ಡೌನ್ ಏನೇನು ಪ್ರಾಬ್ಲಮ್ ಆತಲ್ಲ, ಯಾರು ಬೆಡ್ ಇರಲಿಲ್ಲ, ಏನಿರಲಿಲ್ಲ, ಯಾರ್ಯಾರ ಮನೆಗೆ ಏನೇನು ತೀರ್ಕೊಂಡಿದ್ದಾರೆ ಏನಿರಲಿಲ್ಲ, ಅವ್ರ ಮನೆಗೆಲ್ಲ ಗೋರ್ಮೆಂಟಿಂದ ಇಷ್ಟಿಷ್ಟು ಅಮೌಂಟ್ ಅಂತ ನೀವು ಕೊಡಿಸಿ. ಆಮೇಲೆ ಎಲ್ಲರನ್ನು ಹೆಣ್ಮಕ್ಳು ನಿಮಗೆ ಒಂದು ಬೇರೆ ಲೆಕ್ಕ ಅಂತ ಅಂದ ಮೇಲೆ ಈ ಪೂರ್ವ ದಲಿತರು ಹೆಣ್ಮಕ್ಳೆಲ್ಲ ಬೇರೆ
ಕಿರಣ್ ಕುಮಾರ್ ಲವ್ ಯು ಲೋ ಗುರು. ಹೇಳು ಗುರು ಕಿರಣ್ ಕುಮಾರ್. ದಲಿತರು ಮನೆ ಹೆಣ್ಮಕ್ಳು ಬೇರೆ, ಅಮ್ಮ ಯಾರೋ ಬಂದ್ರಲ್ಲ ಅಮ್ಮನೇ ಬೇರೆನಾ? ಯಾಕೆ ಈ ದಲಿತರ ಹತ್ರ ದುಡ್ಡಿರಲ್ಲ, ಆಸ್ತಿ ಇರಲ್ಲ, ಅಂತಸ್ತಿರಲ್ಲ, ಅಧಿಕಾರ ಇರಲ್ಲ, ಆದ್ರೆ ಅಮ್ಮನ ಹತ್ರ ಎಲ್ಲಾದು ಇರ್ತತೆ. ನಾ ಕೀಳಾಗಿ ಮಾತಾಡ್ತಿಲ್ಲ. ಅದೇ ಜಾಗದಾಗ ನಾವು ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡ್ತೀವಿ, ಒಂದು ಅಕ್ಕ ಅಂತ ಕೊಡ್ತೀವಿ, ಇಲ್ಲ ಮೇಡಮ್ ಅಂತ ಕೊಡ್ತೀವಿ, ಇಲ್ಲ ಒಂದು ಏನೋ ಒಂದು ಪ್ರೀತಿ ವಿಶ್ವಾಸ ಒಂದು ಬೆಲೆ ಕೊಡ್ತೀವಿ. ಆದ್ರೆ ನೀವು ಅವ್ರ ಸಪೋರ್ಟಾಗಿ ಹೆಂಗ್ ಬಂದ್ರು ಅದೇ ಸಪೋರ್ಟಾಗಿ ಲಾಕ್ಡೌನ್ ದಿನ ನೀವು ಬರಬೇಕಾಗಿತ್ತು. ಆಮೇಲೆ ಸಿದ್ಧಗಂಗಾ ಮಠಕ್ಕೆ ಎಷ್ಟೋ ಮಕ್ಕಳುಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂತ ಜೀವನದಾಗಿ ಏನೋ ಒಂದು ಸಾಧನೆ ಮಾಡಬೇಕು, ಅಚೀವ್ ಮಾಡಬೇಕು, ಸಂಸ್ಕೃತಿ ಕಲಿಬೇಕು, ಇದ್ರ ಬಗ್ಗೆ ಅಂತ ಯೋಚನೆ ಮಾಡ್ಕೊಂತ ಬದುಕ್ತಾರೆ. ಅಲ್ಲಿ ದಾನ ಧರ್ಮ ಯಾರು ಮಾಡ್ತಿದ್ದಾರೆ? ನಿಮಗೆ ತಾಕತ್ತಿದ್ರೆ ಓಪನ್ ಚಾಲೆಂಜ್ ಕಟ್ತೀನಿ, ಈಗೂ ಕಟ್ತೀನಿ, ಬರ್ಕೊಡ್ರಿ. ನಿಜ್ಗುಣ MJ ಹರಿಹರ ದುಡ್ಗ. ನಾನು ದಾವಣಗೆರೆ ಜಿಲ್ಲೆ, ರಾಜ್ಯ ಅಂದ್ರೆ ಕರ್ನಾಟಕ, ದೇಶ ಅಂದ್ರೆ ಭಾರತ, ತಾಯಿ ಅಂದ್ರೆ ಚಾಮುಂಡೇಶ್ವರಿ ತಾಯಿ, ಹುಡ್ಸಿದ ತಾಯಿ ನಮ್ಮಮ್ಮ, ಬೆಳೆಸಿದ್ದು ನಮ್ಮಪ್ಪ, ಪ್ರೀತಿ ವಿಶ್ವಾಸದಿಂದ ಬೆಳೆಸ್ತಿರೋದು ನಮ್ಮ ಜನ. ಬರ್ಕೊಳ್ರಿ. ಇಷ್ಟು ಬೇಕಾ ನನ್ನ ಬಯೋಡೇಟಾ? ಆಮೇಲೆ ಇನ್ನೊಂದು ಓಪನ್ ಚಾಲೆಂಜ್ ಕಳಿದೀನಿ. ಸುದೀಪ್ ಸರ್ನ ಡಿ ಬಾಸ್ನ ಒಂದ್ ಮಾಡ್ರಿ, ಜಗ್ಗೇಶ್ ಸರ್ನ ಆಮೇಲೆ ಡಿ ಬಾಸ್ನ ಒಂದ್ ಮಾಡ್ರಿ. ಆಮೇಲೆ ಚಿರು ಸರ್ದು ಏನೋ ಡ್ರಗ್ಸ್ ಇಂದ ಏನೋ ಪ್ರಾಬ್ಲಮ್ ಆಗಿತ್ತಲ್ಲ, ಫಸ್ಟ್ ಅದನ್ನ ಕ್ಲಿಯರ್ ಮಾಡಿ. ಯಾಕೆ ಅಂದ್ರೆ ಅವರು ತೀರ್ಕೊಂಡು ಎಷ್ಟೋ ಫೀಲಿಂಗ್ ಒಳಗಿದ್ದು ಇದು ಮಾಡ್ಕೊಂಡು ಮೇಲಿದ್ದಾರೆ. ಅವ್ರು ಇದ್ದಾಗಂತೂ ನಾವು ಒಳ್ಳೇದ್ ಮಾತಾಡಕ್ಕಾಗಲಿಲ್ಲ, ಆಯ್ತಾ? ನಾವಂದ್ರೆ ನಾವಲ್ಲ, ಈ ಜಡ ನನ್ನ ಮಕ್ಳು ಮಾಡ್ತಾರಲ್ಲ ಅಂತ ನನ್ನ ಮಕ್ಳು ಹೇಳ್ತಿರೋದು. ಅವ್ರು ಇದ್ದಾಗಂತೂ ಒಳ್ಳೇದ್ ಮಾತಾಡಕ್ಕಾಗಲಿಲ್ಲ. ಡ್ರಗ್ಸ್ ಸತ್ರು ಅವ್ರು ಡ್ರಗ್ಸ್ ಅಂತ ಮಾತಾಡ್ತಿದ್ದೀರಾ, ಆಯ್ತಾ? ನಿಮ್ಮ ಯೋಗ್ಯತೆ, ತಲೆಗೆ ಬುದ್ಧಿ ಇಲ್ಲ ನಿಮಗೆ, ಗೊತ್ತಾಯ್ತಾ? ಬರೀ ಟಾಣಿ ಐತಿ ನಿಮಗೆ, ಆಯ್ತಾ? ಫಸ್ಟು ಯೋಚನೆ ಮಾಡ್ರಿ. ಚಿರು ಸರು ಡ್ರಗ್ಸ್ ಇಂದ ಸತ್ರು ಅಂತೆ, ಆಯ್ತು. ಅವ್ರು ಸತ್ರಲ್ಲ, ಮತ್ತೆ ಬಂದು ಕರ್ಕೊಂಬಂದು ಅವ್ರಿಗೆ ಪರ್ಮಿಷನ್ ಕೊಡ್ರಿ, ಕರ್ಸಿರಿ, ಗೌರ್ಮೆಂಟ್ ಅವ್ರು ಮಾತಾಡ್ರಿ. ತಾಕತ್ತೈತಾ, ದಮ್ಮೈತಾ? ಬರ್ರಿ 10 ಲೀಟರ್ ಹಾಲು ಕೆರಿ ನೋಡೋಣ. ಬರ್ರಿ ಲಂಗೇಶ್ ಸರ್, 10 ಲೀಟರ್ ನೀವು ಹಾಲು ಕರೆದ್ ಬಿಡ್ರಿ, ನಾವು ಹೇಳಿದ್ದು ಒಪ್ಕೊಂತೀನಿ. ಮಾಡದ್ರಿ ಅಂತ ಮಾಡ್ಲಿದ್ದೆಲ್ಲ ಮಾಡ್ತೀರಿ. ತಿಗಾ ತೊಳ್ಕೊಳ್ರಿ ಫಸ್ಟು. ಇಂಥ ಶೋಕಿ ಮಾಡಕ್ ಹೋಗ್ಬೇಡ್ರಿ. ಅಭಿಮಾನಿಗಳು ಅನ್ಎಜುಕೇಟೆಡ್ ಅಂತೆ, ನಾವು ಅನ್ಎಜುಕೇಟೆಡ್, ನೀವು ಎಜುಕೇಟೆಡ್ ತಾನೆ. ಮತ್ ಕರ್ನಾಟಕದಿಂದ ಯಾಕೆ ಹಿಂಗ್ ಇಟ್ಕೊಂಡ್ರಿ? ಕಿತ್ತೋಗಿರತ್ತಾರ. ಬರೀ ದ್ವೇಷ, ದುರಂಕಾರ, ದೌಲತ್ತು, ಗಾಂಚಿ, ಲಂಚ, ಮಂಚ ಅಂತ ಮಾಡ್ಕೊಂತಿದ್ದೀರಾ. ಬರ್ರಿ, ತಾಕತ್ತಿದ್ರಿ ನಿಮಗೆ, ಆಯ್ತಾ? ದಮ್ಮು ಬರ್ರಿ, ನಾವು ಸಪೋರ್ಟ್ ಮಾಡ್ತೀವಿ. ಕನ್ನಡಿಗರಾಗ ಏನೈತೆ? ಫಸ್ಟ್ ಕನ್ನಡಿಗರಾಗಿಂತ ಮುಂಚೆ ಒಗ್ಗಟ್ಟಲ್ಲಿ ಇಟ್ಕೊಳ್ರಿ. ಫಸ್ಟು ಕನ್ನಡ ಹೀರೋಗಳನ್ನೇ ನೀವು ಭೇದ ಭಾವ ಮಾಡ್ಕೊಂಡು ಚಿಲ್ಲಪಿಲ್ಲಿ ಮಾಡ್ತಾ ಇರಿ. ಅಂದ್ಮೇಲೆ ನಿಮ್ಗೆ ಎಂತ ನಿಮ್ಗೆ ಡೈರೆಕ್ಟರ್ ಅನ್ಬೇಕು, ಇಲ್ಲ ಪ್ರೊಡ್ಯೂಸರ್ ಅನ್ಬೇಕು, ನೀವು ಯಾವ ಹೆಂಗೊಳಗೆ ಏನೇನು ಆಗ್ತಿರೋ ನಮಗೇನು ಜೀವನ ಗೊತ್ತಾಗ್ತಿಲ್ಲ. ದಯಮಾಡಿ ಹೇಳ್ತೀನಿ, ತುಳಿಯೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ ಮಾತಾಡೋದು, ಅಧಿಕಾರ ಐತಿ ಅನ್ನೋ ನಿಗರಾಡೋದು, ಇವೆಲ್ಲ ಮಾಡಕ್ ಹೋಗ್ಬೇಡಿ. ನೀವು ಮಾಡಿರೋ ಪಾಪಗಳು ನಿಮ್ಮಿಂದನೇ ಇರ್ತವೆ, ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಆಯ್ತಾ? ಆಮೇಲೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಲಿ, ದೊಡ್ಡ ದೊಡ್ಡ ಮನುಷ್ಯಗಳು ಕೀಳ ನೋಡಕ್ ಹೋಗ್ಬೇಡಿ. ನೀವು ಅನಾಥ ಮಗಳು, ಬಡ ಮಕ್ಕಳು, ವಯಸ್ಸರು, ಪೂರ್ವ ಕಾರ್ಮಿಕರು, ದಲಿತರನ್ನೆಲ್ಲ ಕೀಳ ನೋಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಎಲ್ಲರೂ ತಿನ್ನೋದು ಅನ್ನ, ಎಲ್ಲರೂ ಸೇರೋದು ಆರಡಿ ಮೂರಡಿ. ಮನೆಗಳು ನೀವು ಕೋಟಿ ಕೋಟಿ ಕಟ್ಟಿ ನೀವು ಮನೆಗಿರ್ಬೋದು, ಆದರೆ ಸತ್ತಾಗ ಅದೇ ದಲಿತರು ಬೇಕಾಗಿರ್ತತೆ ಗುಂಡಿ ತೋಡಕ್ಕೆ. ಇದನ್ನ ತಲೆ ಹಿಡ್ಕೊಳ್ಳಿ. ಮಾತಾಡೋಕ್ಕಿಂತ ಮುಂಚೆ ಒಬ್ಬರ ಬಗ್ಗೆ, ಒಬ್ಬರ ವ್ಯಕ್ತಿ ಬಗ್ಗೆ, ಒಂದು ಭಾಷೆ ಬಗ್ಗೆ, ಒಂದು ಜಾತಿ ಬಗ್ಗೆ, ಒಂದು ಸಂಸ್ಕೃತಿ ಬಗ್ಗೆ ತಲೆಗಿರ್ಲಿ. ಪ್ರತಿಯೊಬ್ಬರಿಗೂ ಹೇಳ್ತಿರೋದು, ನನಗೂ ಸೇರಿ ನಾನು ಹೇಳ್ಕೊಂತೀನಿ. ನಾನೇ ಸಾಚ ಅಲ್ಲ, ಯಾರೇನು ಶಾಸ್ತ್ರ ಅಲ್ಲ. ಇರೋ ತನಕ ಒಳ್ಳೇದು ಮಾಡೋಣ. ನಮಗೆ ಒಳ್ಳೇದು ಮಾಡೋಕ್ಕಾಗದಿದ್ರು ಪರವಾಗಿಲ್ಲ, ದೇವ್ರಿದ್ದಂಗೆ ಇದ್ಬಿಡ ನಮ್ಮ ಪಡಿ ನಾವು ಸೈಲೆಂಟಾಗೆ. ಅದು ಬಿಟ್ಟು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಹಾಕೋದು, ಅಲ್ಲಿಂದ ತಗೊಂಡೋಗಿ ಇಲ್ಲಿ ಹಾಕೋದು, ಅವ್ರು ಇವ್ರು ಜಗಳ ಹಚ್ಚೋದು, ಲಾಸ್ಟ್ಗೆ ಇಬ್ರು ಬಂದು ನಮಗೆ ಹೊಡೆದ ಅಂದ್ರೆ, ಇದು ಮಾಡಿದ ಅಂದ್ರೆ ಯಾರು ಅನ್ಭವಿಸ್ತಾರೆ ಅಲ್ವಾ? ಲಂಕೇಶ್ ಸರ್, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಆರಾಮಾಗಿದ್ದೀರಾ? ಸುಖವಾಗಿರ್ರಿ, ಚೆನ್ನಾಗಿರ್ರಿ, ಆಯ್ತಾ? ಬಗ್ಗಿರಡಿ ಕೆಲಸ ಮಾಡಕ್ ಹೋಗ್ಬೇಡ್ರಿ, ಮಾಮಗಳು ಕೆಲಸ ಮಾಡಕ್ ಹೋಗ್ಬೇಡ್ರಿ. ಜೀವನದಾಗ ಏನಾರ ಮಾಡ್ಬೇಕಂತ ಒಳ್ಳೆ ಕೆಲಸ ಇದ್ರೆ ಡಿ ಬಾಸ್ನ, ಸುದೀಪ್ ಸರ್ನ ಒಂದ್ ಮಾಡಿ. ಆಮೇಲೆ ಕನ್ನಡ ಫಿಲಮ್ ಇಂಡಸ್ಟ್ರಿ ಪ್ರತಿಯೊಬ್ಬರ ಹೀರೋಗಳಿಗೂ ಒಗ್ಗಟ್ಟಲ್ಲಿ ಬಲ ಇದೆ ಅಂತ ತೋರಿಸಿ. ಆಮೇಲೆ ಏನೋ ದುಡ್ಡಿದ್ದಂತ ಹೆಣ್ಮಕ್ಳಿಗೆಲ್ಲ ಹೋಗಿ ಸಪೋರ್ಟ್ ಮಾಡೋದಲ್ಲ. ಪೂರ್ವ ಕಾರ್ಮಿಕರು, ದಲಿತರಿಗೆ ಅವ್ರಿಗೇನೋ ಒಂದು ಎಜುಕೇಶನ್ ಕೊಡ್ಸ್ರಿ. ನಾವು ಅನ್ಎಜುಕೇಟೆಡ್ಗಳು, ಓದಿರೋದು ನಮ್ಮ ಬಾಸ್ SSLC, ನಾವು ಓದಿರೋದು PUC. ನಮಗೆ ಕನ್ನಡ ಬರೆಯಕ್ಕೆ ಬರಲ್ಲ, ಇಂಗ್ಲೀಷ್ ಮಾತಾಡಕ್ ಬರಲ್ಲ. ಇರೋದೇ ನಾವು ಹಿಂಗೆ ಅಲ್ವಾ? ಅದಕ್ಕೆ ಹೇಳ್ತೀನಿ, ನಮಗೆ ದಯಮಾಡಿ ರಿಕ್ವೆಸ್ಟ್ ಕೇಳ್ತೀನಿ, ನಮಗೆ, ನಮ್ಮ ಬಾಸಿಗೆ, ಆಮೇಲೆ ನಮ್ಮ ಅಭಿಮಾನಿಗಳು, ಮಿಸ್ ಏನು ಡಿ ಬಾಸ್ ಅಭಿಮಾನಿಗಳು, ಇವರಿಗೆಲ್ಲ ಸ್ವಲ್ಪ ಎಜುಕೇಶನ್ ಕೊಡಿಸಿ. ಎಜುಕೇಶನ್ ಎಂದರಿಗೆ ಕೊಡಿಸಿ ಅಂತ ಹೇಳಿದ್ದೀನಿ ಅಂದರೆ, ಅನಾಥ ಮಕ್ಕಳು, ಬಡ ಮಕ್ಕಳು, ವಯಸ್ಸಾದವ್ರಿಗೆ ಯಾಕೆ ಅಂದರೆ ಅವರು ನಿಮ್ಮಂಥ ಮಿಸ್ ಇದಳ ಮಕ್ಕಳು ಇರ್ತಾರಲ್ಲ,
ನಿಮ್ಮ ಬಗ್ಗೆ ಅವ್ರಿಗೂ ಗೊತ್ತಾಗಲಿ. ಯಾಕಂದ್ರೆ ಅವರು ವಯಸ್ಸಾದಾಗ ಸ್ವಲ್ಪ ನೋಡ್ಕೊಂಡು ಇಂಥರೆಲ್ಲ ಹಿಂಗೆ ಮಾಡಿದ್ರಂತ ಅವರು ತಿಳ್ಕೊಂಡಿರ್ತಾರೆ. ಅದಕ್ಕೆ ಹೇಳ್ತೀನಿ. ಆಮೇಲೆ ದಲಿತರಿಗೋಸ್ಕರ ಏನಾರ ನಿಮಗೊಂದು ಎಜುಕೇಷನು ಇಲ್ಲ ದಾನ ಧರ್ಮ ಏನಾರ ಒಂದು ಮಾಡಿ ಒಳ್ಳೇದು ಮಾಡಿ ಚೆನ್ನಾಗಿರ್ರಿ. ಅದು ಬಿಟ್ಟು ನಮ್ಮ ಡಿ ಬಾಸ್ ಬಗ್ಗೆ ಬಂದು ನೀವು ಬಗೆಡಿ ಕೆಲಸ ಯಾರೋ ಹಿಂದಿರೋನು ಯಾವತ್ತಿದ್ರು ಹಿಂದಿರ್ತಾನೆ, ಮುಂದೆ ಯಾವತ್ತಿದ್ರು ಮುಂದಿರ್ತಾನೆ. ಮುಂದೆ ಇರೋನು ಹೆಚ್ಚು ಕಮ್ಮಿ ಯಾರು ಹೇಳಿದ್ರೆ ಜಾಸ್ತಿ ಹೊಡೆಯಕ್ಕೆ ಮಧ್ಯೆ ಯಾವ ಬಂದಿರ್ತಾನೆ. ಅದು ದೇವರಾಗಿರ್ತಾನೆ, ತಿಳ್ಕೊಳ್ಳಿ ಅಲ್ವಾ. ಮತ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ? ಎಲ್ಲ ಚೆನ್ನಾಗಿರ್ರಿ, ಕದರಾಗಿರ್ರಿ, ಕಡಕ್ಕಾಗಿರ್ರಿ. ನಿಮ್ಮ ಫ್ಯಾಮಿಲಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾರೋ ನಿಮ್ಮ ಫ್ಯಾಮಿಲಿಯೊಳಗೆ ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾರೆ ಅಂದ್ರೆ ಅವನ ಬಗ್ಗೆ ಕೆಟ್ಟದಾಗ ತಿಳ್ಕೊಳಕ್ ಹೋಗ್ಬಿಡಿ, ಕೆಟ್ಟದಾಗ ಮಾತಾಡೋಕೆ ಹೋಗ್ಬಿಡಿ. ಸಂದರ್ಭ ಸಮಯಕ್ಕೆ ಏನೋ ಒಂದು ಆಗಿರ್ತವೆ, ಏನೋ ಒಂದು ಬಂದಿರ್ತವೆ, ಕುತ್ಕೊಂಡು ಮಾತಾಡಿ ಬಗೆಸ್ಕೊಳ್ಳಿ. ಯಾಕಂದ್ರೆ ಪ್ರತಿಯೊಬ್ಬರ ಮನುಷ್ಯರಿಗೂ ವ್ಯಾಲ್ಯೂ ಅನ್ನೋದು ಬೇಕು. ದುಡ್ಡು ಆಸ್ತಿ ಅಂತ ಎಲ್ಲರೂ ಮಾಡ್ತಾರೆ, ಆದ್ರೆ ನಿಯತ್ತು ನಮ್ಮ ಮನೆಗೆ ಸಾಕಿರೋ ಒಂದು ನಾಯಿಗೆ ಅಷ್ಟೇ ಇರೋದು ನಿಯತ್ತು. ಅದಕ್ಕೆ ಹೇಳ್ತೀನಿ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೇದಾಗಲಿ. ಲಂಕೇಶ್ ಸರ್ ಮತ್ತೆ ಲೈವ್ ಬರ್ತೀನಿ, ನಿಮಗೆ ಪಾಯಿಂಟ್ ಬಂದು ಮಾತಾಡ್ತೀನಿ ಆಯಿತಾ. ನಿಮಗೆ ತಾಕತ್ತು ದಮ್ಮು ಮಿಸ್ ದೌಲತ್ತು, ನೀವು ಕನ್ನಡಿಗರು ಕರ್ನಾಟಕದವರಾಗಿದ್ದರೆ, ಕನ್ನಡ ಭಾಷೆಗೆ ಅಭಿಮಾನ ಆಗಿದೆ, ಕನ್ನಡ ಪ್ರತಿಯೊಬ್ಬ ಹೀರೋಗಳಿಗೆ ವ್ಯಾಲ್ಯೂ ಕೊಡೋದು ಇದ್ದಿದ್ರೆ ಸುದೀಪ್ ಸರಿಗೆ ಡಿ ಬಾಸಿಗೆ ಬಂದು ಒಂದು ಮಾಡಿ. ಅವ್ರು ಹೊಡೆದೇ ಹೋಗಿರೋ ಒಂದು ಫ್ರೆಂಡ್ಶಿಪ್ಪು ರಿಲೇಷನ್ಶಿಪ್ ಒಂದು ಮಾಡಿ. ಜಗ್ಗೇಶ್ ಸರ್ದು ಆಮೇಲೆ ಡಿ ಬಾಸಿಂದು ಒಂದು ಮಾಡಿ. ಆಮೇಲೆ ಎಲ್ಲ ಹೀರೋಗಳನ್ನ ಒಗ್ಗಟ್ಟಲ್ಲಿ ಬಲ ಇದೆ, ಕರ್ನಾಟಕ ರಾಜ್ಯೋತ್ಸವ ಮಾಡಬೇಕು, ಖುಷಿಯ ಮಾಡಬೇಕು. ಆ ಥರ ಒಂದು ಕನ್ನಡಿಗರಾಗಿ ಕರ್ನಾಟಕಕ್ಕೋಸ್ಕರ ಕನ್ನಡ ಒಂದು ಹೆಮ್ಮೆ ಅನ್ಬೇಕು. ಎಲ್ಲೆಲ್ಲಿಂದ ಬಂದವರು ಕನ್ನಡ ಕಲಿತಿದ್ದಾರೆ, ಇದು ಮಾಡ್ತಿದ್ದಾರೆ. ನೀವು ಕರ್ನಾಟಕದಾಗಿದ್ದರಿಗೆ ಏನಪ್ಪ ಅನ್ಎಜುಕೇಟೆಡ್ ಅಂತೀರಾ, ಅಭಿಮಾನಿಗಳು ಅನ್ಎಜುಕೇಟೆಡ್ ಇದ್ದೀರಾ ಅಂದರೆ ಪಾಪ ನೀವೆಂತ ಎಜುಕೇಟೆಡು ನಾವು ಇಡೀ ಪ್ರಪಂಚದ ನೋಡಿದ್ದಿಲ್ಲ. ನಮ್ಮ ಕರ್ನಾಟಕದಾಗ ಇಂಥ ಇಜಡ ನನ್ನ ಮಕ್ಕಳು ಇದ್ದಾರೆ ಅಂತ ಗೊತ್ತಿದ್ದಿಲ್ಲ. ಇವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟು ಒಬ್ಬರ ಬಗ್ಗೆ, ಒಬ್ಬ ಹೀರೋಗಳ ಬಗ್ಗೆ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ. ಅಭಿಮಾನಿಗಳು ಎಲ್ಲರಿಗೂ ಇರ್ತಾರೆ, ಆದರೆ ಎಲ್ಲರಿಗಿಂತ ಮುಂಚೆ ಫಸ್ಟ್ ನಾವು ತಂದೆ ತಾಯಿಗಳಿಗೆ ಅಭಿಮಾನಿಯಾಗಿರೋಣ. ನಮ್ಮ ಪ್ರೀಸೋ ಫ್ರೆಂಡ್ಶಿಪ್ ಒಂದು ರಿಲೇಷನ್ಶಿಪ್ ಅವ್ರಿಗೆ ಅಭಿಮಾನಿಗಳು ಆಗಿರೋಣ. ಹೀರೋಗಳಲ್ಲಿ ಅಭಿಮಾನಿಗಳಕ್ಕಿಂತ ಮುಂಚೆ ಅವ್ರು ಮಾಡೋ ಕೆಲಸ ದಾನ ಧರ್ಮ ಅದನ್ನ ನೋಡಬೇಕು. ಅವ್ರ ಫ್ಯಾಮಿಲಿದು ನಮಗೆ ಬೇಕಾಗಿಲ್ಲ. ಅವ್ರು ಏನಾರ ಮಾಡ್ಕೊಂಡು ಏನಾರ ಬಿಡಿ ಸೆಕೆಂಡ್ರಿ. ಜನಗಳಿಗೋಸ್ಕರ ಮಾಡ್ತಿದಾರ, ಜನಗಳಿಗೋಸ್ಕರ ಬದುಕ್ತಿದಾರ, ಜನಗಳು ಸಮಾಜ ಸೇವೆ ಮಾಡ್ತಿದಾರ, ಅದು ಅಷ್ಟೇ ಲೆಕ್ಕ ಬೇಕಾಗಿರೋದು. ಆಮೇಲೆ ಎಷ್ಟೋ ಜನ ನಾವು ಕೋಟಿ ಗಂಟಲೆ ಮನೆ ಕಟ್ಟಿನಿ, ಲಕ್ಷ ಗಂಟಲೆ ಮನೆ ಕಟ್ಟಿನಿ, ಆಮೇಲೆ ಏನೋ ಹಂಗೆ ಮಾಡಿ ನಾನು ಹಿಂಗೆ ಮಾಡಿ ನಾನು ಅದು ಇದು ಅಂತ ಅನ್ಕೊಂಡು ಬದುಕ್ತೀರಾ. ನೀವು ಒಂದೊತ್ತು ತಿನ್ನೋದು ಅನ್ನನೇ, ಗೊತ್ತಾಯ್ತಾ. ರೈತ ಬೆಳೆದಿದ್ದೇ ತಿನ್ಬೇಕು. ನೀವು ಸತ್ತ ಅಂದರೆ ಗುಂಡಿ ತೊಡಕ್ಕೆ ದಲಿತನೇ ಬೇಕು, ತಿಳ್ಕೊಳ್ರಿ ಅಲ್ವಾ. ಯಾವತ್ತೂ ಮಾತಾಡಕ್ಕೆ ಹೋಗ್ಬೇಡಿ ಸರ್, ದಯಮಾಡಿ ಹೇಳ್ತೀನಿ. ಇಷ್ಟದಾದ್ರೂ ನಿಮಗೆ ಏಕವಚನದ ಮಾತಾಡಿಲ್ಲ ಆಯ್ತಾ. ಏನು ಮಾತಾಡ್ತೀನಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ. ರೆಸ್ಪೆಕ್ಟಿಂದ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಡಿ ಬಾಸ್ ಹೇಳ್ಕೊಟ್ಟಾರೆ. ಫಸ್ಟು ಕ್ವಶನ್ ಹೆಂಗೆ ಬರ್ತದೆ, ಆನ್ಸರ್ ಈ ಕಡೆಯಿಂದ ಹಂಗೆ ಬರ್ತದೆ ಆಯ್ತಾ. ಇಲ್ಲ ಈ ಕಡೆಯಿಂದ ಕ್ವಶನ್ ಹೆಂಗೆ ಬರ್ತದೆ, ಆ ಕಡೆಯಿಂದ ಕರೆಕ್ಟಾಗಿ ಆನ್ಸರ್ ಬಂದರೆ ಅದಕ್ಕೆ ನಾವು ಆನ್ಸರ್ ಕೊಡ್ತೀವಿ. ಇಲ್ಲ ನಾವೇನು ಮಾಡೋಕ್ಕಲ್ಲ ಸರ್. ಐ ಆಮ್ ರಿಯಲಿ ಸಾರಿ. ಮಾತುಗಳು ನಮಗೂ ಮಾತಾಡೋಕೆ ಬರ್ತತೆ, ಗಾಂಡು ಅನ್ನೋಕೆ ಬರುತ್ತೆ, ಗಂಡೂಸ್ ಅನ್ನೋಕೆ ಬರುತ್ತೆ, ಸಮಥಿಂಗ್ XYZ ನಾವು ಮಾತಾಡೋಕ್ಕೂ ಬರ್ತತೆ ಆಯ್ತಾ. ಫೇಸ್ಬುಕ್ಗೆ ಮಾತಾಡ್ತೀನಿ, ಲೈವ್ ಒಳಗೆ ಮಾತಾಡ್ತಿದ್ದೀನಿ. ನಿಮಗೆ ತಾಕತ್ತು ದಮ್ಮು ಏನಾರ ಅನ್ನೋದಿದ್ರೆ ಆಯ್ತಾ, ಸುದೀಪ್ ಸರಿಗೆ ಒತ್ತಿ ಯಾಕಿದ್ದೀನಿ ಅಂದರೆ ಜೀವಗಳು ಯಾವತ್ತೂ ದೂರ ಇರಬಾರ್ದು. ಕನ್ನಡ ಯಾವತ್ತಿದ್ರು ಹಿಂಗಿರೋದು ಗೊತ್ತಾಯ್ತಾ. ಒಬ್ರು ಪೊಲೀಸ್ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಪೂರ್ವ ಕಾರ್ಮಿಕರಾಗಲಿ, ಯಾರೇ ಆಗಲಿ ಈ ಒಗ್ಗಟ್ಟಲ್ಲಿ ಬಲ ಇದೆ ಅಂತ ತೋರಿಸ್ತಾರೆ ಗೊತ್ತಾಯ್ತಾ. ನಿಮಗೆ ಅಷ್ಟೊಂದು ಬಲ ಐತೆ ಅಂದರೆ ಇಡೀ ಕನ್ನಡ ಫಿಲಮ್ ಇಂಡಸ್ಟ್ರಿ ನಿಂತ್ಕೊಂಡು ನೋಡ್ಬೇಕು. ಯಶ್ ಬ್ರದರ್ KGF ಮಾಡಿದ್ರಲ್ಲ ಆ ಥರ ನಿಂತ್ಕೊಂಡು ನೋಡ್ಬೇಕು. ಅಂದಂಥ ಪಿಕ್ಚರ್ಗಳನ್ನ ತೆಗೀರಿ, ಅಂಥವನ್ನ ಮಾಡಿ. ಕನ್ನಡ ಸಂಸ್ಕೃತಿ ಬೆಳೆಸ್ರಿ, ಕನ್ನಡರನ್ನ ಬೆಳೆಸ್ರಿ, ಕನ್ನಡದಲ್ಲಿರೋ ಪ್ರತಿಯೊಬ್ಬ ಪೂರ್ವ ಕಾರ್ಮಿಕರಿಗೂ ಬೆಳೆಸಿ. ಅವಾಗ ನಾನು ಹೇಳ್ತೀನಿ, ಯಾರೋ ದುಡ್ಡು ಕೊಡ್ತಾರೆ, ಯಾರೋ ಬಗ್ಗೆ ಹಿಡಿತಾರೆ, ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಯಾರೋ ಸಪೋರ್ಟ್ ಕೊಡ್ತಾರೆ ಅಂತ ಒಂದು ಅವ್ರ ಮಾತು ಕೇಳ್ಕೊಂಡು ನಿಮ್ಮ ವ್ಯಾಲ್ಯೂಗಳನ್ನ ನೀವು ಕಳ್ಕೊಬೇಡಿ ಆಯ್ತಾ. ಮಜಾ ಟಾಕೀಸೊಳಗೆ ಕುಂದ್ರಗೆ ಚೇರ್ ಐತೆ, ಆಮೇಲೆ ತೊಳ್ಕೊಳಕ್ಕೆ ಕೈ ಇರಲ್ಲ ಆಯ್ತಾ. ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೇದಾಗಲಿ. ನಾವು ಮಾತಾಡಿದ್ದು ನನಗೆ ಅಷ್ಟೇ ಸರಿ ಅನಿಸಿರ್ಬೋದು, ಇನ್ನೊಬ್ರಿಗೆ ತಪ್ಪು ಅನಿಸಿರ್ಬೋದು. ನಾ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅಭಿಮಾನ ಅಂತ ಬಂದರೆ ನಾವೆಲ್ಲದಕ್ಕೂ ರೆಡಿಯಾಗೇ ಇರ್ತೀವಿ. ಯಾರೇ ಆಗಿರಲಿ ಎಂಥರೇ ಆಗಿರಲಿ ನಮಗೆ ಬೇಕಾಗಿಲ್ಲ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಬ್ರದರು ಡ್ಯಾನ್ಸ್ ಮಾಡೋಕ್ಕೆ ಚೆನ್ನಾಗೆ, ದೌಲತ್ತಿಂದ ಒಂದು ಸ್ಟೈಲಾಗೆ ಸ್ಮಾರ್ಟಾಗಿರೋಕ್ಕೆ ಸುದೀಪ್ ಅವ್ರು ಚೆನ್ನಾಗೆ, ಆಮೇಲೆ ನಮ್ಮ ಡಿ ಬಾಸ್ ಕದರಾಗೆ ಕಡಕ್ಕಾಗೆ ನಿಯತ್ತಿಗೆ ಪ್ರೀತಿ ವಿಶ್ವಾಸ ಇರೋಕ್ಕೆ ಅವ್ರು ಚೆನ್ನಾಗೆ,
ಒಳ್ಳೆ ಬಾಡಿ ಮಸಾಜ್ ಮಾಡ್ಕೊಂಡು ಒಳ್ಳೆ ರೆಡಿ ಆಗೋಕ್ಕೆ ದುನಿಯಾ ವಿಜಿ ಸರು, ಆಮೇಲೆ ಧ್ರುವ ಸರ್ಜಾ ಅವ್ರು ಚೆನ್ನಾಗೆ ಸಿಂಪಲ್ ಆಗಿದ್ರು, ಸೀರಿಯಸ್ ಆಗಿದ್ದು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಇದು ಮಾಡ್ಕೊಂತಿರೋ ರಾಕಿಂಗ್ ಸ್ಟಾರ್ ಬ್ರದರಿಗೆ ಅವರು ನಾನು ಅವ್ರ ಥರ ಇದೀನೋ ಅವ್ರು ನನ್ನ ಥರ ಇದಾರ ನಿಜಲ್ಲೂ ಗೊತ್ತಿಲ್ಲ. ಭಾಳ ಜನ ಅದೇ ಹೇಳ್ತಾರೆ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಿದ್ರು ಹಿಂಗೆ ಇರಲಿ, ಇದೇ ಥರನೇ ಇರಲಿ, ನೀವು ಅದೇ ಥರನೇ ಬದುಕಿ, ಅದೇ ಥರನೇ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲ ತಂದೆ ತಾಯಿಯರಿಗೂ, ಆಮೇಲೆ ಎಲ್ಲ ನನ್ನ ಗೆಳೆಯರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಪ್ರೀತಿ, ಸುಖ, ಶಾಂತಿ ಕೊಟ್ಟು ಸುಖವಾಗಿಡಲಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ತಪ್ಪು ನಮ್ಮ ಮಾತಾಡೀನಿ ಗೊತ್ತೈತೆ, ಸರಿ ಮಾತಾಡಿದ್ದೀನಿ ಗೊತ್ತೈತೆ, ಎರಡೂ ಈಕ್ವಲ್ ಆಗಿ ಮಾತಾಡಿದ್ದೀನಿ ಗೊತ್ತೈತೆ ಅಲ್ವಾ. ಕಾಮೆಂಟ್ಸ್ ಮಾಡಿ, ಮತ್ತೆ ನಾನು 2 days ಬಿಟ್ಟು ಲೈವ್ ಬರ್ತೀನಿ. ಸುಮ್ಮನೆ ಬರಲ್ಲ, ಮ್ಯಾಟ್ರ್ ಹಿಡ್ಕೊಂಡು ಮೀಟ್ರ್ ಹಿಡ್ಕೊಂಡು ಸಾಧಾರಣವಾಗಿ ಖಡಕ್ಕಾಗೆ ಬರ್ತೀನಿ. ಯಾಕೆ ಅಂದರೆ ನಾವು ಡಿ ಬಾಸ್ ಅಭಿಮಾನಿ ಅನ್ನೋಕ್ಕಿಂತ ಮುಂಚೆ ಕನ್ನಡಿಗ ಆ ಅಭಿಮಾನಿ ಹಿಡ್ಕೊಂಡು ಬರ್ತಿದ್ದೀನಿ. ಬಲ್ಲ ಫ್ರೆಂಡ್ಸ್, ಬಾಯ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.